ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ, ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಆಶಾ ಕಮಲಾಕ್ಷ ಇವರನ್ನು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಸನ್ನಿಧಾನದ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈ ಏಳು ಲೋಕದ ಅಣುವಣುವಿನ ಇಹ ಪರದ ಸಾಧನಕ್ಕೆ ನೀನೆ ಕಾರಣ. ಈ ಏಳು ಲೋಕದ ಅಣುವಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ನಿನ್ನಲು ಮೇನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮಯನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಒಂದು ಸಂಗೀತದ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಿಮಗೆ ಆಸಕ್ತಿ, ಈ ಒಂದು ಸಂಗೀತದಲ್ಲಿ ಆಸಕ್ತಿ ಹೇಗೆ ಬಂತು ನಿಮಗೆ? ಮನೆಯಲ್ಲಿ ಯಾರಾದರೂ ಹಾಡ್ತಾರಾ ಅಥವಾ ನಿಮ್ಮ ಮನೆಯಲ್ಲಿ ನೀವೇ ಮೊದಲನೇ ಬಾರಿಗೆ ಹಾಡ್ತಾ ಇರೋದಾ, ಹೇಗೆ? ಇಲ್ಲ, ನಾವು ಚಿಕ್ಕಂದಿನಿಂದ ಭಜನೆ ಮಾಡ್ಕೊಂಡು ಬರ್ತಿದ್ವಿ ಮೇಡಮ್. ಓಕೆ. ಭಜನೆ ನಮ್ಮ ಮನೇಲಿ ಹೇಗಂದ್ರೆ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಭಜನೆ. ಆಮೇಲೆ ಹೊರಗಿನವರೊಂದು 4-5 ಜನ ಬರ್ತಿದ್ರು ಹುಡುಗರು, ಹಾಗೆ ಎಲ್ಲರೂ ಕೂತ್ಕೊಂಡು ಮನೆಯಲ್ಲಿ ಒಂದು ಭಜನೆ ಅಂತ ಮಾಡ್ತಾ ಇದ್ರಿ ದಿನಾಲು. ಸೊ ಇದ್ರಲ್ಲೇ ಒಂದು ನಿಮ್ಗೆ ಒಂದು ಸಂಗೀತದಲ್ಲಿ ಆಸಕ್ತಿ ಬಂತು ಅಂತ ಹೇಳ್ಬೋದು.
ಜಾರಿತೋ ಮನವೋ ಎಲ್ಲಿ ಮೀರಿತೋ ಎಲ್ಲಿ ಅಲೆಯುತ್ತಿರುವುದೋ ಏಕೆ ನಿಲ್ಲದಾಯಿತೋ ಎಲ್ಲಿ ಜಾರಿತೋ ಮನವೋ ಎಲ್ಲಿ ಮೀರಿತೋ ದೂರದೊಂದು ತೀರದಿಂದ ಪಾರಿಜಾತ ಗಂಧ ದೂರದೊಂದು ತೀರದಿಂದ ಪಾರಿಜಾತ ಗಂಧ ದಾಟಿ ಬಂತು ಬೇಲಿ ಸಾಲ ಮಿಟಿ ಹಳೆಯ ಮಧುರಾನ ಎಲ್ಲಿ ಜಾರಿತೋ ಮನವೋ ಎಲ್ಲಿ ಮೀರಿತೋ ಬಾನಿನಲ್ಲಿ ಬಂತೆ ತಾರೆ ಸೋನೆ ಬೈರುಳ ಮೋರೆ ಬಾನಿನಲ್ಲಿ ಬಂತೆ ತಾರೆ ಸೋನೆ ಬೈರುಳ ಮೋರೆ ಕತ್ತಲಲ್ಲಿ ಕುಳಿತು ಒಳಗೆ ದಿಕ್ಕುತ್ತಿಹಳು ಯಾರು ನೀರೇ ಎಲ್ಲಿ ಜಾರಿತೋ ಮನವೋ ಎಲ್ಲಿ ಮೀರಿತೋ ಹಿಂದೆ ಯಾವ ಜನ್ಮದಲ್ಲೋ ನಿಂದ ಪ್ರೇಮ ಜಲದ ಕಂಪೋ ಹಿಂದೆ ಯಾವ ಜನ್ಮದಲ್ಲೋ ನಿಂದ ಪ್ರೇಮ ಜಲದ ಕಂಪೋ ಬಂದು ಸೇರುವೆದೆಯ ಭಾರ ಹೇಳಲಾರೆ ತಾಳಲಾರೆ ಎಲ್ಲಿ ಜಾರಿತೋ ಮನವೋ ಎಲ್ಲಿ ಮೀರಿತೋ ಎಲ್ಲಿ ಅಲೆಯುತ್ತಿರುವುದೋ ಏಕೆ ನಿಲ್ಲದಾಯಿತೋ ಎಲ್ಲಿ ಜಾರಿತೋ ಎಲ್ಲಿ ಮೀರಿತೋ ನಿಲ್ಲದಾಯಿತೋ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಗಿರೋದು? ಎಲ್ಲಿ ಹುಟ್ಟಿ ಬೆಳೆದಿರೋದು ನಾನು ನೀವು? ಹುಟ್ಟಿದ್ದು ಬೆಂಗಳೂರಲ್ಲಿ. ಓಕೆ. ಬೆಳೆದದ್ದೆಲ್ಲ ಕುಂದಾಪುರದ ಹತ್ರ ಸಿದ್ದಾಪುರ ಅಂತ ಓಕೆ. ಅಲ್ಲಿ ಶಾಲೆಗೆ ಹೋದದ್ದು ಎಲ್ಲ ಅಲ್ಲಿ. ಓಕೆ. ಈಗ ಎಲ್ಲಿ ಇರೋದು ನೀವು? ಈಗ ನಾನು ಕಾರ್ಕಳದಲ್ಲಿ. ಕಾರ್ಕಳದ ಗಂಡನ ಮನೆ ಕಾರ್ಕಳದಲ್ಲಿ. ಓಕೆ, ವೆರಿ ನೈಸ್. ಮನೇಲಿ ಯಾರೆಲ್ಲ ಇದ್ದೀರಾ? ನಾನು ಒಬ್ಬಳೇ ಇರೋದು. ನೀವೊಬ್ಬರೇ ಇರೋದು? ಫ್ಯಾಮಿಲಿ? 2 ಮಕ್ಕಳಿಗೆ ಮದುವೆ ಆಗಿದೆ. ಓಕೆ. ಓಕೆ, ಮಕ್ಕಳು ಮದುವೆ ಆಗಿ ಹೋಗಿಬಿಟ್ಟಿದ್ದಾರೆ. ಸೊ ಇವಾಗ ನೀವು ಒಬ್ಬರೇ ಇದ್ದೀರಾ. ಸೊ ಹಾಗೆ ಒಂದು ಸಂಗೀತ ಜೊತೆಗೆ ಇದೆ ನಿಮ್ ಜೊತೆ. ಏನಾದ್ರೂ ಬೇಜಾರಾಯ್ತು ಅಂದ ತಕ್ಷಣ ಒಂದು ಸಂಗೀತದಲ್ಲಿ ಏನಾದ್ರೂ ಹಾಡ್ತಾ? ಹಾ, ಖಂಡಿತ. ಎಸ್, ವೆರಿ ನೈಸ್. ಈ ಒಂದು ಸಂಗೀತವನ್ನು ಎಲ್ಲಿಯಾದ್ರೂ ಕಲ್ತಿದ್ದೀರಾ ನೀವು? ಹೇಗೆ? ಅದು ಒಂದು ದುರದೃಷ್ಟ. 2 ಸಲ ಸೇರಿದ್ದೇನೆ ಮೇಡಮ್. 2 ಸಲ ಸೇರಿದ್ರು ನನಗದು ಒಂದು ಸಲ ಒಬ್ರು ಮಾಸ್ಟ್ರು ಹೇಳಿಕೊಡ್ತಾರೆ.
ಅವರಿಗೆ ಟ್ರಾನ್ಸ್ಫರ್ ಆಯಿತು. ಓಕೆ. ಆನಂತರ ಒಬ್ಬರು ಟೀಚರ್ ಹತ್ರ ಸೇರಿದೆ. ಹಾಂ ಹಾಂ. ಅವರಿಗೆ ಹುಷಾರಿಲ್ಲ, ತೀರ್ಕೊಂಡ್ಬಿಟ್ರು. ಓಕೆ. ಆಮೇಲೆ ಬಿಟ್ಟೆ. ಅಂದ್ರೆ ನೀವೀಗ ನೊಟೇಶನ್ ಮೂಲಕ ಏನು ಕಲಿತಿಲ್ಲ, ಏನು ಸಂಗೀತವನ್ನು ಸರಿಗಮಪದ ಹೀಗ ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಹಾಗಂತ ಇದು ಸರಳ ವರಸೆ, ಜಂಟಿ ವರಸೆ ಅದನ್ನೆಲ್ಲ ಕಲ್ತಿದ್ದೀರಾ? ಸ್ವಲ್ಪ ಕಲ್ತಿದ್ದೀರಾ ಅವ್ರ ಜೊತೆ. ಓಕೆ. ಹಾಗೆ ಮತ್ತೆ ಇದನ್ನು ಹೇಗೆ ಇಂಪ್ರೂವ್ ಮಾಡ್ತಾ ಹೋದ್ರಿ ನೀವು? ಇಂಪ್ರೂವ್ ಅಂದ್ರೆ ಇಡೀ ದಿನ ಹಾಡ್ತಾ ಇರ್ತೇನೆ ಮನೆಯಲ್ಲಿ. ನನ್ನದೊಂದು ರೇಡಿಯೋ ಇತ್ತು. ಓಕೆ. ಅದೇ ಮೊದಲೆಲ್ಲ ರೇಡಿಯೋ, ಇವಾಗಿನ ಮಕ್ಕಳಿಗೆ ರೇಡಿಯೋ ಅಂದ್ರೆ ಏನಂತ ಗೊತ್ತಿಲ್ಲ. ಅದ್ರಲ್ಲಿ ಒಂದು ರೇಡಿಯೋದಲ್ಲಿ ಒಂದು ಹಾಡು ಕೇಳುದೇನೋ ಒಂಥರ ಖುಷಿ ಆಗ್ತಾ ಇತ್ತು ಮೊದ್ಲೆಲ್ಲ. ಓಕೆ. ಆ ರೇಡಿಯೋದಲ್ಲಿ ಹಾಡು ಕೇಳ್ತಾ ಕೇಳ್ತಾ ಕಲಿತೀರಾ. ಸೊ ಮತ್ತೆ ಈಗೆಲ್ಲ ಯೂಟ್ಯೂಬ್ ಎಲ್ಲ ಇದೆ, ಸೊ ಅದರಲ್ಲಿ ಕೂಡ ನಂದು ಬಿಹಾನ ಅದಕ್ಕೆ ಸೇರಿದ್ದೇನೆ. ಏನಂದು ಬಿಹಾನ ಅಂದ್ರೆ? ಬಿಹಾನ ಅಂದ್ರೆ ವಿಭಿನ್ನ ಹಾಡುಗಳ ನಾದ ಅಂತ. ಓಕೆ. ಅದೊಂದು ನಡೆಸ್ಕೊಡ್ತಾ ಇದ್ದಾರೆ ರಮ್ಯಾ ಮೇಡಮ್. ಓಕೆ. ರಮ್ಯಾ ಸುಧೀಂದ್ರ ಅವರು. ಓಕೆ. ಅವರ ಇದ್ರಲ್ಲಿ ನೀವು ಈಗ ಹಾಡ್ಲಿಕ್ಕೆಲ್ಲ ಹೋಗ್ತಾ ಇದ್ದೀರಾ. ವೆರಿ ನೈಸ್. ಓಕೆ. ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೇ ಎದೆಯಲಿ ಪ್ರೀತಿಯ ನರ್ತನ. ಇದು ಯಾವಾಗ ಹೀಗಾಯ್ತು ಅಂತ ಗೊತ್ತೇಯಾಗಲಿಲ್ಲ. ಈ ಪ್ರೀತಿಯಲ್ಲಿ ನಿಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ. ಎಂಥ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೇ ಎದೆಯಲಿ ಪ್ರೀತಿಯ ನರ್ತನ. ತುಟಿಗಳು ಮೌನವು ಹೃದಯವು ಬೆರೆತರೆ ಉಳಿದವು ಗೌಣವು. ನಿಂದೆಯವರೆಗೂ ನಾ ಹೇಗೋಯಿತೆ, ನಾ ಬೇರೆ ನೀ ಬೇರೆ ಅಂತಿದ್ದೆ. ನೆಪ ಮಾತ್ರಕ್ಕೆ ಎರಡು ದೇಹ ಇದೆ, ಅದರೊಳಗಿರೋ ಪ್ರಾಣವೂ ಒಂದೇ. ಈ ಪ್ರಾಣ ನಿನಗಾಗಿದೆ ಸೇರುವೆ ಬಾರು ನನ್ನ ಗೆಳೆಯ. ನಿನ್ನ ಪ್ರೀತಿಗೆ ಜನ್ಮದಲ್ಲೂ ಮುಡಿಪು ನನ್ನ ಹೃದಯ. ಎಂಥ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೇ ಎದೆಯಲಿ ಪ್ರೀತಿಯ ನರ್ತನ.
ನೆನೆದರೆ ತಲ್ಲಣ ತನ್ನಂತಾನೇ ಎದೆಯಲಿ ಪ್ರೀತಿಯ ನರ್ತನ ಇದು ಯಾವಾಗ ಹೇಗಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ ಈ ಪ್ರೀತಿಯಲ್ಲಿ ನಿಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬರು ಅದ್ಭುತ ಗಾಯಕರ ಜೊತೆ ನಾವು ಅವರ ಒಂದು ಸಂಗೀತ ಪಯಣದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹೊಸ ಬಗೆ ಗುಂಗಿನ ನಿಶ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚಿಮ್ಮಿಸಿ ಒಮ್ಮುವ ಚೆಲುವಿಗೆ ಇಲ್ಲಿದೆ ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಳದ ಹೂವಿನ ಕಿರುನಗೆ ಚೆಲ್ಲಿದೆ ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿ ತೇಲಿದೆ ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ ಹೊಸ ಬಗೆ ಗುಂಗಿನ ನಿಶ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಸನ್ನೆಯಲ್ಲಿ ಕಾವ್ಯವ ನೀ ಬರೆದೆ ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ ನನ್ನದು ಸ್ಪಂದನ ನಿನ್ನದು ಚೇತನ ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ ಹೊಸ ಬಗೆ ಗುಂಡಿನ ನಿಶ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹೃದಯಗಳ ಸನಿಹದ ಬೇಗೆಯಲ್ಲಿ ವಿರಹದ ವೇದನೆ ಮುಗಿಲನ್ನು ಸೇರಿದೆ ತೀರದ ಧಾವದಲ್ಲಿ ಮೀರಿದ ಕಾತರಕ್ಕೆ ಮೇರೆಯಿಲ್ಲದ ತುಡಿತವು ತುಂಬಿದೆ ಯಾವುದು ಮೋಡಿಯಲ್ಲಿ ಲೋಕವೆಲ್ಲ
ತೂಗಿ ಸಾಗಿದೆ ಪ್ರೇಮದ ಜೋಡಿ ಬಾಳಲಿ ಕೂಡಿ ಹಾಯಾಗಿ ಹಾಡಿದೆ ಹೊಸ ಬಗೆ ಗುಂಡಿನ ನಿಶೆ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಮತ್ತೆ ಈ ಒಂದು ನೀವೊಬ್ರೀಗ ಗಾಯಕರು, ಸೊ ನೀವೊಬ್ರು ಗಾಯಕರಾಗಿ ನಿಮಗೂ ಕೂಡ ಒಂದು ನಿಮ್ಮ ನೆಚ್ಚಿನ ಹಾಡು ಅಂತ ಇರ್ತದೆ. ಒಬ್ಬರು ಗಾಯಕರಿಗೆ ವೆರೈಟೀಸ್ ಆಫ್ ಅಂದರೆ ವೆರೈಟೀಸ್ ಹಾಡುಗಳಿದೆ. ವೆರೈಟಿ ಆಫ್ ಅಂದರೆ ಏನು ಹೇಳ್ತಾರೆ, ಇವಾಗ ಫೋಕ್ ಸಾಂಗ್ಸ್ ಇರ್ಬೋದು, ಅಥವಾ ಒಂದು ಭಾವಗೀತೆ ಇರ್ಬೋದು, ಭಜನ್ ಇರ್ಬೋದು, ಅಥವಾ ಫಿಲ್ಮ್ ಸಾಂಗ್ಸ್ ಇರ್ಬೋದು, ವೆರೈಟೀಸ್ ಆಫ್ ಸಾಂಗ್ಸ್, ಬೇರೆ ಬೇರೆ ರೀತಿಯಾದಂತಹ ಹಾಡುಗಳು. ಸೊ ನೀವು ಇಷ್ಟಪಡುವಂತಹ ನಿಮ್ಮ ನೆಚ್ಚಿನ ಹಾಡು ಯಾವುದು? ಜಗನ್ಮೋಹನಾನೇ ಕೃಷ್ಣ. ಓಕೆ, ಅದು ನೀವು ಇದೊಂದು ಸಾಂಗ್ ನೀವು ಪ್ರತಿಯೊಂದು ವೇದಿಕೆಯಲ್ಲಿ ಹಾಡೇ ಹಾಡ್ತೀರಾ? ವೇದಿಕೆ ಅಂತ ನಾನೇನು ಹೋಗ್ಲಿಲ್ಲ ಮೇಡಮ್. ಓಕೆ, ಈಗ ಒಂದು ಬೇಜಾರಿಗೆ ಒಂದು ಹಾಡ್ತಿದ್ದೇನೆ ಅಷ್ಟೇ. ಓಕೆ, ಯಾವುದೇ ಈಗ ಆರ್ಕೆಸ್ಟ್ರಾಗಳಲ್ಲೆಲ್ಲ ಏನು ಪ್ರಯತ್ನ ಪಡ್ಲಿಲ್ಲ, ನೀವು ಹೋಗ್ಲಿಲ್ಲ? ಭೂಷಿರ ಮಂದಿರ ಸುಂದರಿ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ ಭಾರತ ಭೂಷಿರ ಮಂದಿರ ಸುಂದರಿ ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಕಾರ ಷಡ್ಜದ ಶರದಿ ತರಂಗಿಣಿ ಸಾಗರ ಸಂಗಮ ಸರಸ ವಿಹಾರಿಣಿ ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ ಶಿವತಾಂಡವದ ಢಮರು ನಿನಾದ ಶಿವತಾಂಡವದ ಢಮರು ನಿನಾದ ನಾದ ಬ್ರಹ್ಮನ ಓಂಕಾರ ನಾದ ಶಿವತಾಂಡವದ ಢಮರು ನಿನಾದ ನಾದ ಬ್ರಹ್ಮನ ಓಂಕಾರ ನಾದ ನಾದದ ಲೀಲಾ ಆಗಮ ವೇದ ನಾದ ವೇದ ಶಿವೇ ನಾದ ವೇದ ಶಿವೇ ನಿನ್ನ ವಿನೋದ ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ ಸಂಗೀತ ಸುದೇಹ ಚೈತನ್ಯ ಧಾರೆ ಕಣ ಕಣ ನೀನೆ ಕರುಣಾ ಪೂರೆ ಸಂಗೀತ ಸುದೇಹ ಚೈತನ್ಯ ಧಾರೆ ಕಣ ಕಣ ನೀನೆ ಕರುಣಾ ಪೂರೆ ನವ ಭಾವ ನವದೇ
ಮಂದಿರ ಸುಂದರಿ. ಇದು ಬೇರೆ ಇದು ಸಂಗೀತ ಹಾಡೋದು ಬಿಟ್ರೆ ಬೇರೆ ಏನಾದ್ರು ಇನ್ಸ್ಟ್ರೂಮೆಂಟ್ ಬಾರಿಸುದು ಏನಾದ್ರು ಆಸಕ್ತಿ ಇನ್ಸ್ಟ್ರೂಮೆಂಟ್ ಇದೆಯಾ? ಅಂದ್ರೆ ನಾನು ಸಣ್ಣದಿರುವ ಕಲಿಯುವಾಗ ನನ್ನ ತಂದೆ ಒಂದು ಹಾರ್ಮೋನಿಯಂ ತೆಗೆಸ್ಕೊಟ್ಟಿದ್ರು. ಓಕೆ. ಅದು ಹಾರ್ಮೋನಿಯಂ ನಾನು ಮದುವೆ ಆಗಿ ಬರೋರು ನಂಗೆ ಕೊಟ್ಟಿದ್ದಾರೆ. ಈಗಲೂ ಉಂಟು ಮನೆ. ಓಕೆ. ಅದು ಯಾವಾಗಾರು ಟೈಮ್ ಸಿಕ್ಕಿದಾಗ ಸ್ವಲ್ಪ ಬಾರಿಸ್ತೇನೆ. ಬಾರಿಸ್ತೆ, ಹಾರ್ಮೋನಿಯಂ ನುಡಿಸ್ತೀರಾ? ವೆರಿ ನೈಸ್. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಆಧಾರ ಈ ಕಲೆಯ ಸಿಂಗಾರ, ಬಂಗಾರ ತೇರೇರಿ ಮೂಡಣವೆ ಸಿಂಧೂರ. ದಿನ 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 ಹೊಸದಾಗಿದೆ, ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ. ಸ್ವರ ಸ್ವರತ ಏರಿಳಿತ ತುಂಗೆಯಲ್ಲಿ ಶ್ರೀಮಂತ. ಕಣ 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 ಕರೆ ನೀಡಿರೆ, ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು. ಓ, 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 ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಗಾಳಿಯೇ ಆದೇಶ, ಮೇಘವೇ ಸಂದೇಶ, ಪ್ರೇಮಕ್ಕೆ ಸಂಕೇತ ಹೊಂಬಣ್ಣದ ಆಕಾಶ. ಋತು ಋತುಗಳು ನಿನ್ನ ಕಾಯಿವೆ, ನೀನಿರೆ ರಂಗೋಲಿ ಸಂಗಾತಿ ಸೋವಾಳಿ. ನವರಸವ ಮೈತಾಳಿ ಜೀವನದ ಜೋಕಾಲಿ. ಯುಗ ಯುಗಗಳು ನಿನ್ನ ಕಾಯುವೆ, ನೀನೊಮ್ಮೆ ಬಂದಿಲ್ಲಿ ಬೆಳಕನ್ನು ನೀಡು. ಓ, ಓ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ
ನನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಹೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣೆಂಬೆನ ಶಶಿಭೂಷಣ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ. ಎಂಜಡೆ ಮೋಗಿಯ ಕಾಪಾಡಿಕನೇ ನಂಜು ನುಂಗಿದ ನಂಜುಂಡೇಶನೇ ಎಂಜಡೆ ಮೋಗಿಯ ಕಾಪಾಡಿಕನೇ ನಂಜು ನುಂಗಿದ ನಂಜುಂಡೇಶನೇ ಅಂಜದ ಬಾಲನ ಅಪ್ಪಿ ಮುದ್ದಾಡಿದ ಅಂಜದ ಬಾಲನ ಅಪ್ಪಿ ಮುದ್ದಾಡಿದ ಮೃತ್ಯುಂಜಯ ನಿದಯಾಮಯ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ. ಬೇಡರ ಕಣ್ಣನ ಓದೆಗೆ ನೀನೊಲಿದೆ ಅಲ್ಲಮ ಪ್ರಭುವಾದೆ ಮಾಯೆಯ ಗೆಲಿದೆ ಬೇಡರ ಕಣ್ಣನ ಓದೆಗೆ ನೀವೊಲಿದೆ ಅಲ್ಲಮ ಪ್ರಭುವಾದೆ ಮಾಯೆಯ ಗೆಲಿದೆ ಬಲ್ಲಿದ ಬಸವಂಗ ಕುಲದೈವ ನೀನಾದೆ ಬಲ್ಲಿದ ಬಸವಂಗ ಕುಲದೈವ ನೀನಾದೆ ಮಹಾದೇವಿಯಕ್ಕನ ಚನ್ನಮಲ್ಲಿಕಾರ್ಜುನ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ. ಬೇರೆ ಏನಾದ್ರು ಇಲ್ಲ? ಸಣ್ಣವಳು ಶಾಲೆಗೆ ಹೋಗ್ತಿರುವಾಗ ನಾನು ಡ್ರಾಮಾದಲ್ಲಿ ಭಾರಿ ಹುಷಾರಿದ್ದೆ ಮೇಡಮ್. ಓಕೆ ಓಕೆ. ಹಾಗೆ ಸ್ಕೂಲ್ ಡೇ ಅಲ್ಲೆಲ್ಲ ಆದ್ರೆ ಮೇನ್ ರೋಲ್ ನನಗೆ ಕೊಡ್ತಿದ್ರು. ಒಂದು ಸೀತಾ ಪರಿತ್ಯಾಗ ಅಂತ ಒಂದು ನಾಟಕ ಮಾಡಿದ್ರು ಶಾಲೆಯಲ್ಲಿ. ಅದ್ರಲ್ಲಿ ಲಕ್ಷ್ಮಣನ್ ಪಾರ್ಟ್ ನನಗೆ ಕೊಟ್ಟು ವೆರಿ ನೈಸ್. ಹಾಗೆಲ್ಲ ನಾನು ಅದು ಆಕ್ಟಿಂಗ್ ನೋಡಿ ಹೈಸ್ಕೂಲಲ್ಲಿ ಒಂದು ಡ್ರಾಮಾ ಮಾಡಿದ್ನ ಸ್ಕೂಲ್ ಡೇ ಮಾಡಿದ್ರು. ಓಕೆ. ನನ್ನ ಆಕ್ಟಿಂಗ್ ನೋಡಿ ಅಲ್ಲಿನ ಮಾಸ್ಟ್ರು ಇಲ್ಲಿ ನನ್ನ ಹತ್ರ ಇದು ಸತ್ಯಹರಿಶ್ಚಂದ್ರ ನಾಟಕದಲ್ಲಿ ವೀರಬಾಹು ಮಾಡ್ಲಿಕ್ಕೆ ನೀನು ಬರ್ಬೇಕಂತ ನಾನು ಅಲ್ಲಿ ಹೈಸ್ಕೂಲಿಗೆ ನಾನು ಹೋಗಿ ಇದು ಮಾಡೋದು ಸರಿ ಆದ್ರೆ ಸ್ವಲ್ಪ ಎಲ್ಲ ಇದಾಗಿತ್ತು ಅಲ್ಲಿ ಸ್ವಲ್ಪ ಅಲ್ಲ ಎಲಿಮೆಂಟರಿ ಶಾಲೆ ಹುಡುಗಿಯನ್ನ ಹೈಸ್ಕೂಲಿಗೆ ಕರೆಯೋದು ನಮ್ಮಲ್ಲಿ ಜನ ಇಲ್ವಾ ಅಂತ ಕೇಳು. ಆದ್ರೆ ಅವರಿಗೆ ಆ ಮಾಸ್ಟ್ರಿಗೆ ನನ್ನನ್ನು ಬಿಡ್ಲಿಕ್ಕೆ ಇಷ್ಟ ಇಲ್ಲ.
ನೀವು ತುಂಬಾ ಆಕ್ಟಿಂಗ್ ಎಲ್ಲ ಒಳ್ಳೆ ಮಾಡ್ತಾ ಇದ್ರಿ, ಸೊ ಹಾಗೆ. ಕಡೆಗೆ ಹೋಗಿ ನಾನು ವೀರಬಾಹು ಪಾತ್ರ ಮಾಡಿದ್ದೇನೆ. ಓ ವೆರಿ ನೈಸ್. ಅದೊಂದು ನನಗೆ ಮರೆಯಲಾಗದ ಒಂದು ವಿಷಯ ಅಂತ ಹೇಳ್ಬೋದು. ಎಸ್, ಡ್ರಾಮಾಗಳಲ್ಲೆಲ್ಲ ಆಕ್ಟ್ ಮಾಡಿದ್ದೀರಾ. ಈಗ ಏನಾದ್ರೂ ಆಕ್ಟಿಂಗ್ ಚಾನ್ಸ್ ಸಿಕ್ಕಿದ್ರೆ ಮಾಡ್ಲಿಕ್ಕೆ? ಈಗ ಆಗುದಿಲ್ಲ ಎಲ್ಲಿಯಾದ್ರೂ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ, ಅವಕಾಶ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಇಲ್ಲ, ಈಗ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಉಮೇದಿಂದ ಬಂದೆ ನಾನು. ಓಕೆ, ಏನ್ ಗೊತ್ತಾ ಮೇಡಮ್, ಈಗ ನೀವ್ ಹೇಳಿದ್ರಿ ಇದ್ರಲ್ಲೆಲ್ಲ ಡ್ರಾಮಾಗಳೆಲ್ಲ ಆಕ್ಟ್ ಮಾಡಿದಿರಿ. ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂದು ಕುಂತೈತಲ್ಲೋ ಮಾವ, ಕಾದೈತೆ ಸೊಕ್ಕೈತೆ ಕೊಬ್ಬೈತೆ. ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂದು ಕುಂತೈತಲ್ಲೋ ಮಾವ, ಕಾದೈತೆ ಸೊಕ್ಕೈತೆ ಕೊಬ್ಬೈತೆ. ಹುಡುಕಿ ನೋಡಿ ಗುರ್ರನ್ನ ಬೇಡ, ಗುರುಟಿ ತಾಳ ತಟ್ಟಲ ಬೇಡ. ಗುಮ್ನ ಹಾಗೆ ಸುಮ್ನಿರ ಬ್ಯಾಡ, ಗುಮ್ನ ಹಾಗೆ ಸುಮ್ನಿರ ಬ್ಯಾಡ. ಗುಂಪಿನಲ್ಲಿ ಕೆಣಕಾಡ ಬ್ಯಾಡ. ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂದು ಕುಂತೈತಲೋ ಮಾವ, ಕಾದೈತೆ ಸೊಕ್ಕೈತೆ ಕೊಬ್ಬೈತೆ. ಮಲಗಿದ್ರೆ ಮುಕ್ತಿ ಎಬ್ಬಿಸೋ ಹಾಸು, ಸೊಗಸಿದ್ರೆ ನಿನ್ನ ಚಾಲಕ ತೋರ್ಸು. ಜಾಗ ನೋಡಿ ಸೆಡ್ಡು ಹೊಡೆದು, ಜಾಗ ನೋಡಿ ಸೆಡ್ಡು ಹೊಡೆದು, ಮೇಲೆ ಬಿದ್ದು ಗೂತಾಡಿಕೊಳ್ಳೋ ಮಾವ ಮಾವ. ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂದು ಕುಂತೈತಲ್ಲೋ ಕಾದೈತೆ ಸೊಕ್ಕೈತೆ ಕೊಬ್ಬೈತೆ. ಇದ್ ಮಾಡಿದೇನೆ ಅಂತೇಳಿ ಬೇರೆ ಏನಾದ್ರೂ ಆಸಕ್ತಿ ಇದೆಯಾ? ಇದೊಂದು ಸಂಗೀತ ಬಿಟ್ರೆ ಬೇರೆ ಏನಾದ್ರೂ? ಕಸೂತಿ ಮಾಡ್ತಿದ್ದೆ. ಓಕೆ. ಮತ್ತೆ ಅವಾಗೆಲ್ಲ ಈ ಬಟನ್ಸ್ ಅಲ್ಲಿ, ಈ ಶರ್ಟ್ ಇದು ಬಟನ್ ಇದ್ರಲ್ಲಿ ಜಿಂಕೆ ಮೊಲ ಇದೆಲ್ಲ ಮಾಡ್ತಿದ್ರು, ಅದನ್ನು ಮಾಡ್ತಿದ್ದೆ. ಆಮೇಲೆ ಈ ಮ್ಯಾಟಿ ಬಟ್ಟೆ ಗೊತ್ತುಂಟ? ಹೌದು, ಗೊತ್ತಾಯ್ತು. ಮ್ಯಾಟಿಯಲ್ಲಿ ಡಿಸೈನ್ಸ್ ಮಾಡೋದು. ನಾನೊಂದು ಕಾಳಿಂಗ ಮರ್ದನ ಮಾಡಿದ್ದೆ ಮೇಡಮ್. ವಾವ್. ಅದು ಸಾಧಾರಣ 1 ವರ್ಷದಾಗಿದೆ ನನಗೆ. ಆವಾಗಲೇ ನಮ್ಗೆ ಅದ್ರ ಬೆಲೆ ಗೊತ್ತಿಲ್ಲ. ಕರೆಕ್ಟ್, ಹೌದು. ನಮ್ಗೆ ಒಂದು ಹೇಳೋರಿಲ್ಲ ಕೇಳೋರಿಲ್ಲ. ಒಂದು ನಮ್ಮ ತಂದೆ ಅಂತೂ ಅವರು ಮಿಲಿಟರಿ ಆಫೀಸರ್ ಆದ್ರಿಂದ ರಿಟೈರ್ಡ್, ಸುಬೇದಾರ್ ಮೇಜರ್ ಆಗಿ ರಿಟೈರ್ಡ್ ಆದದ್ದು. ಅವ್ರು ಬರೀ ಸ್ಟ್ರಿಕ್ಟ್ ನಮ್ಗೆ, ಬರೀ ಕ್ಲೀನು ಅದು ಅದೇ. ಹಾಗಾಗಿ ನಮ್ಗೆ ಅಲ್ಲಿ ಕಲೀಲಿಕ್ಕೆ ಕೂಡ ಎಲ್ಲಿಗಾರು ಹೋಗು ಅಂತ ಹೇಳಿದ್ರೆ ಸಹ ಸ್ವಲ್ಪ ಇದು ಮಾಡ್ತಾರೆ ಮನೆಯಲ್ಲಿ. ಹಾಗೆ ನಮ್ಗೆ ಕಲೀಲಿಕ್ಕೆ ಅಪರ್ಚುನಿಟಿ ತುಂಬಾ ಕಡಿಮೆ ಸಿಕ್ಕಿದ್ದು. ಬಟ್ ಆದ್ರೂ ನೀವು ನನಗೆ ತುಂಬಾ ಮೊದಲಿಂದ ಸಹ ಇಂಟ್ರೆಸ್ಟ್. ಮೇಡಮ್, ಸ್ಟಿಚಿಂಗ್ ಎಲ್ಲ ಏನಾದ್ರು ಮಾಡ್ತೀರಾ? ಹೊಲಿತಿದ್ದೆ ನಾನು, ಟೈಲರಿಂಗ್ ಮಿಷಿನ್ ಇಂದ ಎಲ್ಲ ಹೊಲಿತೀರಾ? ವೆರಿ ನೈಸ್. ಈಗ ಏನು ಮಾಡುದಿಲ್ಲ ಮನೆಯಲ್ಲಿ? ಏನಾದ್ರು ಕ್ರಾಫ್ಟ್ ಅದು ಎಲ್ಲ ಏನಾದ್ರು? ಇವಾಗ ಬರೀ ಸಂಗೀತದಲ್ಲೇ ಇನ್ವಾಲ್ವ್ ಆಗಿದ್ದೀರಾ? ಸಾಂಗ್ ಹುಡುಕೋದು, ಮಂಗಳವಾರ
ಮತ್ತೆ ಭಾನುವಾರ ಕ್ಲಾಸ್ ಇರ್ತದೆ. ಓಕೆ. ಇದು ಹುಡುಕೋದು, ಸಾಂಗ್ ಹುಡುಕೋದು, ಅದನ್ನು ಕಲಿಯೋದು, ಮತ್ತೆ ಮನೆ ಕೆಲಸ ಎಲ್ಲ ಇರ್ತದೆ. ಒಬ್ಬರಿದ್ರು ಮನೆ ಕೆಲಸ ಇರ್ತದೆ. ಖಂಡಿತ ಮನೆ ಕೆಲಸ ಅನ್ನೋದು ಮುಗಿಯದ ಇರುವಂತದ್ದು. ಎಷ್ಟು ಮಾಡಿದ್ರು ಹುಡುಕ್ತಾನೆ ಇರ್ತದೆ, ಏನಾದ್ರೂ ಕೆಲಸ ಕಾಣ್ತಾನೆ ಇರ್ತದೆ ಅಲ್ವಾ. ಎಸ್, ಓಕೆ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸಂಗದಲ್ಲಿ ಅಂಗಾಂಗ ಮಿಂಚಾಯಿತು, ಶೃಂಗಾರ ರಸಧಾರೆ ಹೊಳೆಯಾಯಿತು. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ಬಾಣ ಹೂಡಲು ಕಾಮನ ಬಿಲ್ಲು, ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು. ಹೂ ಬಾಣ ಹೂಡಲು ಕಾಮನ ಬಿಲ್ಲು, ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು. ಉಸಿರಾಟ ನೀನು, ಬಿಸಿ ಮಿಡುಕಾಟ ನಾನು, ನಿನ್ನ ವಿನ ಮರುಳಾದೆನು. ಈ ಒಂದು ಫೀಲ್ಡಲ್ಲಿ ನಿಮಗೆ ಸಪೋರ್ಟ್ ಮಾಡಿದವರಿಗೆ ಯಾರಿಗಾದರೂ, ಈಗ ನಾವೊಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಈ ಒಂದು ವೇದಿಕೆಯ ಮೂಲಕ ಯಾರಿಗಾದರೂ ಒಂದು ಧನ್ಯವಾದ ಹೇಳೋದಕ್ಕಿದ್ರೆ, ಏನಾದರೂ ಹೇಳೋದಕ್ಕಿದ್ರೆ ತಿಳಿಸ್ಬೋದು. ನಾನು ರಮ್ಯಾ ಸುಧೀಂದ್ರ ಮತ್ತು ಶಿವಕುಮಾರಿಗೆ ಹೇಳ್ತೇನೆ ಫಸ್ಟ್ ಧನ್ಯವಾದ ಅವರಿಗೆ. ಆಮೇಲೆ ನನಗೆ ಇಲ್ಲಿವರೆಗೆ ಬರಲಿಕ್ಕೆ ಕಾರಣ ಗಾಯತ್ರಿ ಮತ್ತು ರಾಧಾಕೃಷ್ಣ ಇಬ್ಬರು, ಅವರಿಗೆ ನಾನು ತುಂಬ ಇದು ಹೇಳ್ತೇನೆ. ಮತ್ತು ನಮ್ಮ ಮನೆ ಹತ್ರ ಧನುಷ್ ಅಂತ ಒಬ್ಬ ಹುಡುಗ ಇದ್ದ, ನಾವೆಲ್ಲ ಸಣ್ಣ ಮಕ್ಕಳಿಂದ ನೋಡ್ಕೊಂಡು ಬಂದ ಮಕ್ಕಳು. ಅವನು ನನಗೇನಾದರೂ ಮೊಬೈಲ್ ಅದು ರೆಕಾರ್ಡ್ ಮಾಡಬೇಕಾದ್ರೆ ಎಲ್ಲ ಮಾಡಿ ಕಳಿಸಿದ್ದ ಅವನೇ ನನಗೆ. ಎಂತ ಹೇಳಿದ್ರು ಬಂದು ಪಾಪ ಮಾಡಿಕೊಟ್ಟು ಹೋಗ್ತಿದ್ದ. ಅವನು ಸಾಫ್ಟ್ವೇರ್ ಇಂಜಿನಿಯರ್. ಈಗ ಅವನ ಕೆಲಸ ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ದಾನೆ. ಅವನಿಗೆ ನನ್ನ ತುಂಬ ಇದು ಧನ್ಯವಾದ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸಂಗದಲ್ಲಿ ಅಂಗಾಂಗ ಮಿಂಚಾಯಿತು, ಶೃಂಗಾರ ರಸಧಾರೆ ಹೊಳೆಯಾಯಿತು. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ಹೂಬಾಣ ಹೂಡಲು ಕಾಮನ ಬಿಲ್ಲು, ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು. ಹೂಬಾಣ ಹೂಡಲು ಕಾಮನ ಬಿಲ್ಲು, ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು. ನಿನ್ನಾಟ ನೀನು, ಬಿಸಿ ಮಿಡುಕಾಟ ನಾನು, ನಿನ್ನ ವಿನ ಮರುಳಾದೆನು.
ನಿನ್ನ ಸವಿ ನೆನಪೆ ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ನಿನ್ನಲ್ಲಿ ಸನ್ನೆಯ ಸ್ವಾಗತ ನೀಡಿ ನೀ ತಂದರ ಸಕಾವ್ಯ ಸವಿ ಹೊನ್ನುಡಿ ಕಣ್ಣಲ್ಲಿ ಸನ್ನೆಯ ಸ್ವಾಗತ ನೀಡಿ ನೀ ತಂದರ ಸಕಾವ್ಯ ಸರಿ ಹೊನ್ನುಡಿ ಮನ ತುಂಬ ನೀನು ನಿನ್ನ ಪ್ರತಿಬಿಂಬ ನಾನು ನಿನ್ನ ವಿನಾ ನಾ ಬಾಳನು ಬಾರದೇನು ಸ್ವಾಮಿ ಶಂಕರನಿ ಶಶಿಧರನಿ ಗಂಗಾಧರ ಬಾಳಲಿ ಬೆಳಕಾಗು ಮಹೇಶ್ವರ ನಮ್ಮ ಕೈ ಹಿಡಿದು ಕಾಪಾಡು ಕರುಣಾಕರ ನಿನ್ನಲ್ಲಿ ಶರಣಾದ ಶಿವಶಂಕರ ಶರಣು ಶಿವಶಂಕರ ಶರಣು ಅಭ್ಯಂಕರ ಶರಣು ಶಿವಶಂಕರ. ಎಸ್ ಮೇಡಮ್, ತಮ್ಮ ಒಂದು ಅಮೂಲ್ಯವಾದ ಒಂದು ಸಮಯವನ್ನು ಇಷ್ಟೊತ್ತಿಗೆ ನಮ್ಮೊಟ್ಟಿಗೆ ಕೊಟ್ಟಿರೋದಕ್ಕೆ, ನಮ್ಮೊಂದಿಗೆ ಬಂದು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿರೋದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಒಬ್ಬರು ಅದ್ಭುತ ಗಾಯಕರಿದ್ದರು. ಇವತ್ತು ಒಂದು ಅದ್ಭುತ ಗಾಯಕರನ್ನು ನಾವು ಪರಿಚಯಿಸಿದ್ವಿ. ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಅದ್ಭುತ ಗಾಯಕರನ್ನು ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು